ಎಸ್, ಎಲ್ಲರೂ ಕೂಡ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ದೆಹಲಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ನಿರೀಕ್ಷೆಯಂತೆ ಅಂದ್ರೆ ಎಲ್ಲ ಚುನಾವಣಾ ಪೂರ್ವ ಹಾಗೇನೆ ಚುನಾವಣಾ ಉತ್ತರ ಸಮೀಕ್ಷೆಗಳು ಏನೋ ಒಂದು ಅಂಶಗಳನ್ನ ಕೊಟ್ಟಿದ್ವು. ಅಂದ್ರೆ ಈ ಬಾರಿ ದೆಹಲಿಯ ಗದ್ದುಗೆಯನ್ನ ಮತ್ತೆ ಆಮ್ ಆದ್ಮಿ ಪಕ್ಷ ಏರುತ್ತೆ, ಅರವಿಂದ ಕೇಜ್ರಿವಾಲ್ ಅವರೇ ಮತ್ತೊಂದು ಅವಧಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಎನ್ನುವಂತ ಒಂದು ಭವಿಷ್ಯವನ್ನ ನುಡಿದಿದ್ವು. ಬಹುಶಃ ಆ ಒಂದು ಸಮೀಕ್ಷೆಗಳ ಅಂಕಿಅಂಶಗಳು ಬಹುತೇಕ ಎಲ್ಲವೂ ಕೂಡ ನಿಜ ಆಗಿರುವಂಥದ್ದು. ದೆಹಲಿಯ ಗದ್ದುಗೆಯನ್ನ ಮತ್ತೆ ಅರವಿಂದ ಕೇಜ್ರಿವಾಲ್ ಅವರು ಏರುವತ್ತ ದಾಪುಗಾಲನ್ನ ಇಟ್ಟಿದ್ದಾರೆ. ಈಗಾಗಲೇ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆಮ್ ಆದ್ಮಿ ಪಕ್ಷ 62 ಸ್ಥಾನಗಳಲ್ಲಿ ಜಯಭೇರಿಯನ್ನ ಬಾರಿಸಿದೆ. ಇನ್ನು ಬಿಜೆಪಿ 8 ಸ್ಥಾನಗಳನ್ನ ಗೆದ್ದುಕೊಂಡಿರುವಂಥದ್ದು. ಹಾಗೇನೆ ಕಾಂಗ್ರೆಸ್ 2015ರ ವಿಧಾನಸಭಾ ಚುನಾವಣೆಯಂತೆ ಈ ಬಾರಿಯೂ ಕೂಡ ಶೂನ್ಯ ಫಲಿತಾಂಶವನ್ನ ದಾಖಲು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಆಮ್ ಆದ್ಮಿ ಪಕ್ಷದ ಪೊರಕೆಯ ಅಬ್ಬರಕ್ಕೆ ಕಮಲ ಹಾಗೇನೆ ಕೈಪಾಳಯ್ಯ ಸಂಪೂರ್ಣವಾಗಿ ತತ್ತರಿಸಿರುವಂಥದ್ದನ್ನು ನಾವು ಗಮನಿಸಬಹುದು. ಎಸ್, ಇನ್ನು ಈ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಆಮ್ ಆದ್ಮಿ ಪಕ್ಷದ ಸ್ಥಳೀಯ ಮುಖಂಡರಾಗಿರುವಂತಹ ನಂದಗೋಪಾಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. 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 ದೆಹಲಿಯಲ್ಲಿ ಒಂದು ಅಭೂತಪೂರ್ವವಾದ ಗೆಲುವು, ಕ್ಲೀನ್ ಸ್ವೀಪ್ ಆಗಿದೆ. ಅಂದ್ರೆ 62 ಸ್ಥಾನಗಳನ್ನ ಈಗ ಗೆದ್ದುಕೊಂಡಿದೆ. ಮತ್ತೊಮ್ಮೆ ಅರವಿಂದ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ದೆಹಲಿಯಲ್ಲಿ ರಚನೆ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಗೆಲುವಿನ ಬಗ್ಗೆ? ಹೌದು, ಬೇಸಿಕಲಿ ರಿಸಲ್ಟ್ಸ್ ಬಂದ ಕೂಡಲೇ ನಾನೊಂದು ಟ್ವೀಟ್ ಮಾಡಿದ್ದೆ. ಇದು ವಿಕಾಸದ ಒಂದು ಗೆಲುವು, ಅಂದ್ರೆ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮತ್ತೆ ಹೇಟ್ ಪಾಲಿಟಿಕ್ಸ್ ಇನ ಸೋಲು. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳುದಾದ್ರೆ ಇಲ್ಲಿ ಇಡೀ ಇಲೆಕ್ಷನ್ ಅನ್ನು ಎರಡೂ ಪಕ್ಷಗಳು, ಆಮ್ ಆದ್ಮಿ ಪಾರ್ಟಿ ಮತ್ತೆ ಬಿಜೆಪಿ, ಡೆವಲಪ್ಮೆಂಟ್ ಸೈಡ್ ಇಂದ ಆಮ್ ಆದ್ಮಿ ಪಾರ್ಟಿ ಅವರು ಮಾತಾಡ್ತಾ ಇದ್ರೆ, ಬಿಜ್ಲಿ, ಪಾನಿ, ಮಕಾನ್, ಸ್ವಾಸ್ಥ್ಯ ಅಂತೇಳಿ ಮಾತಾಡ್ತಾ ಇದ್ರೆ, ಸಿಎಎ, ಎನ್ಆರ್ಸಿ, ಗದ್ದಾರೋಂಕೋ ಗೋಲಿ ಮಾರೋ ಇಂಥ ಸ್ಲೋಗನ್ಗಳೊಂದಿಗೆ ಬಿಜೆಪಿ ಅವರು ಅವರ ಕ್ಯಾಂಪೇನ್ ಮಾಡ್ತಾ ಇದ್ರು. ಸೊ ಒಂದು ರೀತಿಯ ಪೋಲರೈಸೇಷನ್ ಮಾಡ್ಲಿಕ್ಕೆ ಹೊರಟವರು ಅವರು ಡೆಲ್ಲಿಯ ಜನರು ಅವರನ್ನು ಟೋಟಲ್ ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಇದೊಂದು ಒಳ್ಳೆ ಟ್ರೆಂಡ್. ಅಂದ್ರೆ ಕೆಲಸ ಮಾಡಿದವರು ಇಲೆಕ್ಷನ್ ನಲ್ಲಿ ಪುನರಾಯ್ಕೆಯಾಗುವ ಈ ಒಂದು ಟ್ರೆಂಡ್, ಇದೊಂದು ತುಂಬಾ ಒಳ್ಳೆಯ ಟ್ರೆಂಡ್ ಪೊಲಿಟಿಕಲಿ. ಓಕೆ, ಅಂದ್ರೆ ಈಗ ಅದೊಂದು ಉತ್ತಮ ಬೆಳವಣಿಗೆ ಅನ್ನುವಂಥದ್ದು ತಾವು ಹೇಳ್ತಾ ಇರುವಂತದ್ದು. ಅಂದ್ರೆ ಬಹುಶಃ ಇಲ್ಲಿ ರಾಜಕೀಯ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಯಾದಂತಹ ವಿಚಾರಗಳ ಬಗ್ಗೆ ಕೂಡ ತಾವು ಮಾತನಾಡ್ತಾ ಇದ್ರೆ, ಅಂದ್ರೆ ಮುಖ್ಯವಾಗಿ ಅವಶ್ಯಕತೆಗಳು ಏನಿತ್ತು ಅಥವಾ ಸ್ಥಳೀಯ ಸಮಸ್ಯೆಗಳೇನಿತ್ತು ಅದು ಜಾಸ್ತಿ ಚರ್ಚೆ ಆಯಿತು, ಅದು ಗೆಲುವಿಗೆ ಕಾರಣ ಆಯಿತು ಅಂತ ತಾವು ಹೇಳ್ತಾ ಇರುವಂತದ್ದು. ಕರೆಕ್ಟ್. ಒಂದು ಸೈಡ್ ಇಂದ ಜನರಿಗೆ ಬೇಸಿಕ್ ಅಮ್ಯುನಿಟೀಸ್ ಬಗ್ಗೆ ಇದಾಯ್ತು, ಡೆವಲಪ್ಮೆಂಟ್ ಬಗ್ಗೆ ಏನು ಕೆಲಸ ಮಾಡಿದಾರೋ ಕೇಜ್ರಿವಾಲ್ ಮತ್ತೆ ಗವರ್ಮೆಂಟ್. ಇನ್ನೊಂದು ಸೈಡ್ ಅಲ್ಲಿ ಏನಾಯ್ತಂದ್ರೆ ಬಿಜೆಪಿ ಅವರು ಒಂದು ಸೈಡ್ ಇಂದ ಒಂದು ಇದು ಏನು ಮುಖ್ಯಮಂತ್ರಿಯ ಮುಖವನ್ನೇ ಇಲ್ಲ ಬಿಜೆಪಿಗೆ. ಬಿಜೆಪಿಗೆ ಒಂದು ಫೇಸ್ ಆಗಿಯೇ ಇಲ್ವಲ್ಲ ಈ ಇಲೆಕ್ಷನ್ ಅಲ್ಲಿ, ಅದು ಒಂದು ದೊಡ್ಡ ಕಾರಣವೇ. ಬಿಜೆಪಿ ಅವರು ಏನ್ ಅನ್ಕೊಂಡಿದ್ದಾರೆ, ಅಮಿತ್ ಶಾ, ಮೋದಿ, ಯೋಗಿ ಇವರು ಸ್ಟಾರ್ ಕ್ಯಾಂಪೈನರ್ಸ್ ಇದ್ದು ಬಿಟ್ರೆ ಎಲ್ಲಿ ಬೇಕಾದ್ರೂ ಇಲೆಕ್ಷನ್ ವಿನ್ ಆಗ್ಬೋದು ಅಂತೇಳಿ ಅನ್ಕೊಂಡ ಒಂದು ಆ ಮ್ಯಾಜಿಕ್, ಮೋದಿ ಮ್ಯಾಜಿಕ್ ಈಗ ಸ್ಟೇಟ್ ಲೆವೆಲ್ ಅಲ್ಲಿ, ಲೋಕಲ್ ಲೆವೆಲ್ ಅಲ್ಲಿ ನಡೆಯುವುದಿಲ್ಲ ಅಂತೇಳಿ ಈ 3 ಮಹಾರಾಷ್ಟ್ರ ಆಗ್ಲಿ, ಜಾರ್ಖಂಡ್ ಆಗ್ಲಿ, ಡೆಲ್ಲಿ ಚುನಾವಣೆಯಲ್ಲಿ ಸಾಬೀತುಪಡಿಸಿದಾಗಿದೆ. ಅಂದ್ರೆ ಬಟ್ ಇಲ್ಲಿ ನಾವು ಅಂಕಿಗಳ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಕಳೆದ ಅಂದ್ರೆ 2013ರಲ್ಲಿ ನಡೆದಂತಹ 2015ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಬಲ 3 ಇತ್ತು. ಆದ್ರೆ ಈ ಒಂದು ಚುನಾವಣೆಯಲ್ಲಿ ಅದು 8ಕ್ಕೆ ಏರಿಕೆಯಾಗಿದೆ. ಬಹುಶಃ ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಿ ಅನ್ನುವಂಥದ್ದು? ಅದು ಆಕ್ಚುಲಿ ವೆರಿ ನೆಗ್ಲಿಜಿಬಲ್ ಡೆವಲಪ್ಮೆಂಟ್. ಅದು ಡೆವಲಪ್ಮೆಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲೆಕ್ಷನ್ ನಲ್ಲಿ 67 ಸೀಟ್ ಸಿಕ್ಕಿದೆ ಒಂದು ದೊಡ್ಡ ಆಶ್ಚರ್ಯದ ವಿಷಯ. ಅಂದ್ರೆ ಪೊಲಿಟಿಕಲ್ ಅನಲಿಸ್ಟ್ ಪ್ರಕಾರ ಡೆಲ್ಲಿ ಮ್ಯಾಂಡೇಟ್ ಲಾಸ್ಟ್ ಟೈಮ್ ಇದು ಒಂದು ಕೈಂಡ್ ಆಫ್ ಎಬರೇಷನ್ ಅಂತ ನಾವು ಅನ್ಕೊಂಡಿದ್ವಿ. ಯಾಕಂದ್ರೆ 98% ಸೀಟ್ ಸಿಕ್ಕುದು ಅಂತ ಹೇಳಿದ್ರೆ ಒಂದು ಡೆಮೋಕ್ರಸಿಯಲ್ಲಿ, ಅಂದ್ರೆ ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳಿ ಆಯ್ತು.
ಸೊ ಇವತ್ತು 4-5 ಸೀಟ್ ಕಮ್ಮಿ ಆಗಿರೋದೇನು ದೊಡ್ಡ ಪ್ರಮಾಣದ ಏನು ಡೆವಲಪ್ಮೆಂಟ್ ಅಲ್ಲ ಇದು ಅಂತ ನನ್ನ ಅನಿಸಿಕೆ. ಓಕೆ 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 ಎಸ್ ಸರ್, ಧನ್ಯವಾದಗಳು ನಂದಗೋಪಾಲ್ ಅವರೇ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಆಮ್ ಆದ್ಮಿ ಮುಖಂಡ ಆಪ್ ಮುಖಂಡ ನಂದಗೋಪಾಲ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು ಅಂದರೆ ದೆಹಲಿ ಚುನಾವಣೆಯಲ್ಲಿ ಈ ಬಾರಿ ಸ್ಥಳೀಯ ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಅಥವಾ ಸ್ಥಳೀಯರ ಆದ್ಯತೆಗಳನ್ನೇ ಮುಂದಿಟ್ಟುಕೊಂಡು ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಚುನಾವಣೆಯನ್ನು ಎದುರಿಸಿದೆ. ಈ ಮೂಲಕ ಜನತೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಒಲವನ್ನು ತೋರಿಸಿದ್ದಾರೆ ಅಥವಾ ಈ ಹಿಂದೆ ಕೇಜ್ರಿವಾಲ್ ಸರ್ಕಾರ ಮಾಡಿದಂತಹ ಒಂದು ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ತಮ್ಮ ಜನಾದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತಹ ವಿಚಾರಗಳು. ಅಂದರೆ ಇಲ್ಲಿ ಸಾಕಷ್ಟು ರಾಜಕೀಯ ಸ್ಟ್ರಾಟಜಿಗಳು ಕೂಡ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು. ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಒಂದು ಚಾಣಾಕ್ಷತನ ಕೂಡ ಈ ಒಂದು ಆಮ್ ಆದ್ಮಿ ಪಕ್ಷದ ಪ್ರಚಾರದ ಹಿಂದೆ ಕೆಲಸ ಮಾಡಿರುವಂಥದ್ದನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ. ಸೊ ಎಲ್ಲ ವಿಚಾರಗಳು ಒಟ್ಟಾಗಿ ಇಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಅಭಿಪ್ರಾಯ. ಈಗ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತನಾಡ್ತಾರೆ, ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಇವನ್ ಡಿಸೋಜಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್, ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದೆ. ಸೊ ಅಂದ್ರೆ ಬಹುಶಃ 2015ರ ಚುನಾವಣೆಗೂ 2020ರ ಚುನಾವಣೆಗೂ ಯಾವುದೇ ರೀತಿಯ ವ್ಯತ್ಯಾಸಗಳು ಕಾಂಗ್ರೆಸ್ನ ವಲಯದಲ್ಲಿ ಕಾಣ್ತಾ ಇಲ್ಲ. ಏನು ಹೇಳ್ತೀರಿ ಸರ್? ಈಗ ಕಾಂಗ್ರೆಸ್ಗಿಂತ ಜಾಸ್ತಿಯಾಗಿ ಇವತ್ತು ಬಿಜೆಪಿಯವರು ಇಡೀ ದೇಶದಲ್ಲಿ ದೆಹಲಿಯ ಒಳಗಡೆ 8 ಲೋಕಸಭಾ ಕ್ಷೇತ್ರದಲ್ಲಿ 8 ಗೆದ್ದಂತ ಬಿಜೆಪಿಗೆನೆ ಇವತ್ತು 3 ಇದ್ದದ್ದು ಬಹುಶಃ ಈಗ 7 ಆಗಿದೆ. 8 ಹಾಗಾಗಿ ಬಿಜೆಪಿಗೆನೆ ಓಟ್ ಹಾಕಿಲ್ಲ ಅಧಿಕಾರ ಪಕ್ಷಕ್ಕೆ. ಅಲ್ಲಿ ಕೇಜ್ರಿವಾಲ್ ಅವರು ತಮ್ಮ ಜನರ ಕೆಲಸ ಮಾಡಿದ್ದಾರೆ, ಜನಪರವಾಗಿರ್ತಕ್ಕಂಥ ಆಡಳಿತ ಕೊಟ್ಟಿದ್ದಾರೆ. ಮತದಾರರು ಪ್ರಬುದ್ಧರಾಗಿ ಯಾರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಓಟನ್ನು ಹಾಕಿದ್ದಾರೆ. ಹಾಗಾಗಿ 8 ತಿಂಗಳ ಹಿಂದೆ 8ರಲ್ಲಿ 8 ಸೀಟ್ ಪಡೆದಂತ ಲೋಕಸಭೆಯಲ್ಲಿ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಬಂದಾಗ 3 ಇದ್ದದ್ದು ಬದ 8 ಆಗುವುದಾದರೆ ಯಾವ ರೀತಿ ಮತದಾರರು ಬಿಜೆಪಿಯನ್ನು ಪರಿಗಣಿಸಿದ್ದಾರೆ ಅಂತ ಹೇಳುವಂಥದ್ದು ಇದರಲ್ಲಿ ಕಾಣ್ತದೆ. ಇದರಲ್ಲಿ ಸಂತೋಷದ ವಿಚಾರ ಏನು ಅಂದ್ರೆ ಬಿಜೆಪಿಯನ್ನು ದೇಶಾದ್ಯಂತ ಜನ ಎಣಿಸಿದಷ್ಟು ಮಟ್ಟಿಗೆ ತಗೊಳ್ತಾ ಇಲ್ಲ. ಬಿಜೆಪಿಯ ಡಿಕ್ಲೈನ್ ಸ್ಟಾರ್ಟ್ ಆಗಿದೆ ಅಂತ, ಅವರ ಹಿಂದುಗಡೆ ಹೋಗತಕ್ಕಂತ ರಿವರ್ಸ್ ಗೇರಿಂಗ್ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಓಕೆ, ಅಂದ್ರೆ ಬಹುಶಃ ಇಲ್ಲಿ ಕಾಂಗ್ರೆಸ್ಗೆ ತನ್ನ ಸೋಲಿಗಿಂತ ಬಿಜೆಪಿಯ ಸೋಲು ಹೆಚ್ಚು ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ರಾಜಕೀಯದಲ್ಲಿ ಧ್ರುವೀಕರಣ ಆಗ್ತಾ ಇದೆ. ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಕಳೆದ ಬಾರಿ ಸೋತಿರ್ತಕ್ಕಂಥ ಸಂದರ್ಭದಲ್ಲಿಯೂ ಯಾವುದೇ ಸೀಟನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದು ಕಾಂಗ್ರೆಸ್ ಮತಗಳಿದ್ದಾವೆ ಅದೆಲ್ಲ ಎಪಿಪಿಗೆ, ಅದು ಆ ಪಾರ್ಟಿಗೆ ಶಿಫ್ಟ್ ಆಗಿತ್ತು. ಅದನ್ನು ಮತ್ತೆ ಹಿಂದೆ ತರಲಿಕ್ಕೆ ಅಲ್ಲಿ ಕೇಜ್ರಿವಾಲ್ ಅವರ ಒಳ್ಳೆಯ ಸರ್ಕಾರ ಅಲ್ಲಿ ಎಡೆ ಮಾಡಿಕೊಡ್ಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿ ಪಾರ್ಟಿಯನ್ನ ಕಟ್ತೇವೆ, ನಾವು ಬರ್ತೇವೆ. ಅದನ್ನು ಒಂದು ವಿಚಾರ, ಚುನಾವಣೆಯಲ್ಲಿ ಸಿಗುವಂತ ದೊಡ್ಡ ಒಂದು ಪಾಠ ಏನಪ್ಪಾ ಅಂದ್ರೆ ಅಥವಾ ಲೆಸನ್ ಏನು ಅಂದ್ರೆ, ಬಿಜೆಪಿ ಅವರು ಏನು ಬೀಗ್ತಾ ಇದ್ರು, ನಮ್ಗೆ 8ರಲ್ಲಿ 8 ಲೋಕಸಭಾ ಕ್ಷೇತ್ರಗಳು ಬಂದಿದ್ದಾವೆ, ಈ ಸಲ ಮ್ಯಾಜಿಕ್ ಆಗುತ್ತೆ, ನಾವು ಅಧಿಕಾರ ಹಿಡದೇ ತೀರ್ತೇವೆ ಅಂತೇಳಿ ಏನ್ ಹೇಳ್ತಾ ಇದ್ರು, ಅದು ಜನ ನಿರೀಕ್ಷೆ ಮಾಡಿದಷ್ಟು ಅವರ ನಿರೀಕ್ಷೆಗೆ ಚೂರು ಬೆಲೆ ಕೊಡ್ಲಿಲ್ಲ ಅಂತ ಹೇಳುದು ಒಂದು ಸಂದೇಶ ಜನರಿಂದ ಬಂದಿದೆ. ಓಕೆ ಓಕೆ, ಅಂದ್ರೆ ಬಹುಶಃ ಇಲ್ಲಿ ಕಾಂಗ್ರೆಸ್ನ ಅಸ್ತಿತ್ವದ ವಿಚಾರಕ್ಕೆ ಬಂದ್ರೆ 2013ರಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ನಡುವೆ ಮೈತ್ರಿ ಸರ್ಕಾರ ರಚನೆಯಾಗುತ್ತೆ. ಕೆಲವೇ ಸಮಯದಲ್ಲಿ ಆ ಒಂದು ಮೈತ್ರಿ ಮುರಿದು ಬೀಳುತ್ತೆ. ಬಹುಶಃ ಆ ಒಂದು ಮೈತ್ರಿ ಮುಂದುವರೆದಿದ್ದರೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತಾ ಇತ್ತು. ಏನು ಹೇಳ್ತೀರಿ ಸರ್ ಈ ಒಂದು ವಿಚಾರದ ಬಗ್ಗೆ? ಅದು ಸ್ವಲ್ಪ ತಪ್ಪುಗಳು ಆಗಿದ್ದಾವೆ ಅಂತ ಹೇಳುದು ಇದರಲ್ಲಿ ಗೊತ್ತಾಗುತ್ತೆ. ಮೈತ್ರಿ ಸರ್ಕಾರ ಇತ್ತು, ಅದು ಸರಿಯಾಗಿ ನಡೆಯಲಿಲ್ಲ ನಮಗೂ ಅಲ್ಲಿ. ಹಾಗಾಗಿ ಜನ ನಮ್ಮ ಪರವಾಗಿದ್ದವರೆಲ್ಲ ಆಪ್ ಪಾರ್ಟಿ ಕಡೆ ಮೈತ್ರಿಸಾದದ್ದು ಒಂದು ಸತ್ಯ ಇದೆ, ನೀವು ಹೇಳಿದ್ರಲ್ಲಿ ಅರ್ಥ ಇದೆ. ಆದ್ರೆ ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ಅವರು ಒಳ್ಳೆ ಕೆಲಸ ಮಾಡಿ ಜನಪರವಾದ ಕೆಲಸ ಮಾಡಿದ್ರೆ ಪಾರ್ಲಿಮೆಂಟ್ಗೆ ಒಂದು ಕಡೆ ಒಂಥರ ಮತ ಆಗ್ತದೆ. ಅದೇ ಮತದಾರರು ಅಸೆಂಬ್ಲಿಗೆ ಬಂದಾಗ ಮತ್ತೆ ಶಿಫ್ಟ್ ಆಗುತ್ತೆ. ಅದೇ ಕತೆ ನಮ್ಮ ರಾಜ್ಯದಲ್ಲಿ ಕೂಡ ಮುಂದಕ್ಕೆ ನಡೀತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ 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 ಎಸ್, ಧನ್ಯವಾದಗಳು ಐವನ್ ಡಿಸೋಜಾ ಅವರೇ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಎಸ್,
ಐವನ್ ಡಿಸೋಜಾ ಅವರು ಮಾತನಾಡ್ತಾ ಹೇಳಿದ್ರು. ಅಂದ್ರೆ ಅವರು ಹೇಳ್ತಾ ಇರುವಂತಹ ವಿಚಾರ ಅಥವಾ ಅವರು ಪ್ರಮುಖವಾಗಿ ಇಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ನ ವಿಚಾರವನ್ನ ಬಿಡಿ, ಅಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರದತ್ತಲೇ ಬಿಜೆಪಿಯತ್ತಲೇ ಜನರು ಒಲವನ್ನ ತೋರಿಸಿಲ್ಲ ಅಂತ ಆದ್ರೆ ಇನ್ನು ಜನರು ಆಲೋಚನೆ ಮಾಡಬೇಕಾದಂತಹ ವಿಚಾರಗಳಿದು. ಅಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಜನರ ಒಲವು ಹೇಗಿದೆ ಅನ್ನುವಂಥದ್ದನ್ನು ನಾವು ಈ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಮಾತುಗಳನ್ನು ಇಲ್ಲಿ ಐವನ್ ಡಿಸೋಜಾ ಅವರು ಹೇಳಿರುವಂಥದ್ದು. ಒಂದು ರೀತಿಯಲ್ಲಿ ಇಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ರೀತಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತಿನ ಹಾಗೆ ಇಲ್ಲಿ ಕಾಂಗ್ರೆಸ್ಗೆ ತನ್ನ ಸೋಲಿಗಿಂತ ಅಥವಾ ತನ್ನ ಸೋಲಿನ ಆತ್ಮಾವಲೋಕನಕ್ಕಿಂತ ಇಲ್ಲಿ ಬಿಜೆಪಿ ಅಂದ್ರೆ ಬಿಜೆಪಿ ಇಲ್ಲಿ ಸೋತಿರುವಂಥದ್ದೇ ಬಹಳಷ್ಟು ಖುಷಿ ಕೊಟ್ಟಿರುವ ಹಾಗೆ ಇಲ್ಲಿ ಕಾಣ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಎಸ್, ಇಲ್ಲಿ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದ ಗೆಲುವಿನ ಹಿಂದೆ ಅರವಿಂದ ಕೇಜ್ರಿವಾಲ್ ಅವರು ಪ್ರಚಾರಕ್ಕಾಗಿ ಮಾಡಿಕೊಂಡಿರುವಂತಹ ಸ್ಟ್ರಾಟಜಿಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿದೆ ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಅರವಿಂದ ಕೇಜ್ರಿವಾಲ್ ಅವರು ದೆಹಲಿ ವಿಧಾನಸಭಾ ಚುನಾವಣೆ ಘೋಷಣೆಯಾದಂತಹ ತಕ್ಷಣ ಚುನಾವಣಾ ಪ್ರಚಾರದ ರೂಪರೇಷೆಗಳನ್ನು ತಯಾರು ಮಾಡ್ತಾರೆ. ಯೋಜನೆ ಅಂದರೆ ಪ್ರತಿಯೊಂದನ್ನು ಕೂಡ ಪ್ಲಾನ್ ಮಾಡಿಕೊಂಡು ಈ ಬಾರಿ ಪ್ರಚಾರದ ಕಣಕ್ಕೆ ಧುಮುಕಿರುವಂಥದ್ದು. ಅಂದರೆ ಬಹುಶಃ ನಾವು ಅರವಿಂದ ಕೇಜ್ರಿವಾಲ್ ಅವರನ್ನು ವೈಯಕ್ತಿಕವಾಗಿ ಗಮನಿಸಿದರೆ ಅಂದರೆ ಅವರು ರಾಜಕೀಯ ಹಿನ್ನೆಲೆಯಿಂದ ಬಂದಂಥವರಲ್ಲ. ಈಗಾಗಲೇ ಹೇಳಿದ ಹಾಗೆ ಆ ಒಂದು ಜನಲೋಕಪಾಲ್ ಬಿಲ್ನ ಸಂಬಂಧ ನಡೆದಂತಹ ಹೋರಾಟಗಳು ಅಥವಾ RTI ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಹೋರಾಟಗಳು, ಆ ಒಂದು ಬೃಹತ್ ಹೋರಾಟದಲ್ಲಿ ಹೊರಹೊಮ್ಮಿದಂತಹ ವ್ಯಕ್ತಿ. ಅಂದರೆ ಅವರಿಗೆ ಅಧಿಕಾರಿ ಆಗಿದ್ದಂಥವರು ಪೂರ್ಣ ಪ್ರಮಾಣದ ರಾಜಕಾರಣಿ ಆಗಿರಲಿಲ್ಲ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಅವರು ಪ್ರಯೋಗಿಸಿದಂತಹ ಕೆಲವೊಂದು ಪಟ್ಟುಗಳನ್ನು ಗಮನಿಸಿದರೆ ಇವರು ಬಹುತೇಕ ಎಲ್ಲವನ್ನು ಕೂಡ ಚಾಣಾಕ್ಷತನದಿಂದ ತಂತ್ರಗಾರಿಕೆಯನ್ನ ಮಾಡಿ ಒಂದೊಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬಹುಶಃ ಅದು ಇವರಿಗೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ತಂದುಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ಹೇಳಬಹುದಾಗಿದೆ. ಅಂದರೆ ಮುಖ್ಯವಾಗಿ ಅರವಿಂದ ಕೇಜ್ರಿವಾಲ್ ಅವರು ಸ್ಥಳೀಯ ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಸ್ಥಳೀಯ ವಿಚಾರಗಳನ್ನೇ ಮುಂದಿಟ್ಟುಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ರು. ತಮ್ಮ ಭಾಷಣಗಳಲ್ಲಿ ಇದೇ ವಿಚಾರಗಳನ್ನು ಉಲ್ಲೇಖಿಸ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಎಸ್ ಇನ್ನು ಈ ಒಂದು ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರದರ್ಶನ ಇಲ್ಲಿ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಆದರೆ ಬಿಜೆಪಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಅಂದ್ರೆ 2015ರ ವಿಧಾನಸಭಾ ಚುನಾವಣೆಗೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಅಂದರೆ ಸ್ಥಾನಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನಾಡಿದ್ರೆ ಇಲ್ಲಿ ಬಿಜೆಪಿ ಒಂದು 5 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಪಡೆದುಕೊಂಡಿದೆ. 2015ರಲ್ಲಿ 3 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಈ ಬಾರಿ 8 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅನ್ನುವಂಥ. ಸೊ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಿಲ್ಲಾ ಬಿಜೆಪಿ ವಕ್ತಾರರಾಗಿರುವಂತಹ ಸತೀಶ್ ಪ್ರಭು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಸ್, ಬಹು ನಿರೀಕ್ಷಿತ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ಫಲಿತಾಂಶದ ಅಂಕಿ ಸಂಖ್ಯೆಗಳು ಎಲ್ಲರೂ ಕೂಡ ತಮಗೆ ಗೊತ್ತಿರುವಂತದ್ದು. ಸೊ ಏನ್ ಹೇಳ್ತೀರಿ ಸರ್ ಈ ಒಂದು ಫಲಿತಾಂಶದ ಬಗ್ಗೆ? ಖಂಡಿತವಾಗಿ ನಿರೀಕ್ಷಿತವಾಗಿ ಫಲಿತಾಂಶ ಬಂದಿರುವಂತದ್ದು ಮತ್ತು ಅಲ್ಲಿ ಏನು ಮತಗಳ ವಿಕೇಂದ್ರೀಕರಣ ಆಗಿರುವಂತದ್ದು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಳೆದ 25 ಅಂದ್ರೆ 6 ಅವಧಿಗಳಿಂದ ಅಧಿಕಾರದಲ್ಲಿ ಅಲ್ಲಿ ಇಲ್ಲ. ಯಾಕಂದ್ರೆ 3 ಅವಧಿಗಳನ್ನು ಕಾಂಗ್ರೆಸ್ ಇತ್ತು, ಆ ನಂತರದ ಮೂರನೇ ಅವಧಿಗೆ ಇವತ್ತು ಮತ್ತೆ ಚುನಾಯಿತ ಆಗಿರುವಂತದ್ದು. ಭಾರತೀಯ ಜನತಾ ಪಾರ್ಟಿ ಮತಗಳಿಕೆಯಲ್ಲಿ ಗಣನೀಯ ಪ್ರಗತಿ ಆಗಿದ್ರು ಸಹ ಅಧಿಕಾರವನ್ನು ನಮ್ಗೆ ಮರಳಿ ಪಡೆಯಲು ನಮ್ಗೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಮತಗಳ ವಿಕೇಂದ್ರೀಕರಣ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಡೆದಿರುವಂತಹ ಮತಗಳು ಇನ್ನಿತರ ಪಕ್ಷಗಳು ಪಡೆದಿರುವಂತಹ ಮತಗಳನ್ನು ನಾವು ಗಮನಿಸಿದ್ರೆ ಮತಗಳ ಕೇಂದ್ರೀಕರಣ ಆಗಿರುವಂತದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿರೀಕ್ಷೆಯಂತೆ ನಾವಲ್ಲಿ ಅಧಿಕಾರ ಪಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗಲಿಲ್ಲ. ಓಕೆ ಅಂದ್ರೆ ಮುಖ್ಯವಾಗಿ ಇಲ್ಲಿ ಈಗ ಅಂದ್ರೆ ಬಹುಶಃ ನಮ್ಮ ಹತ್ರ ಐವನ್ ಡಿಸೋಜಾ ಅವರು ಮಾತನಾಡ್ತಾ ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿಯನ್ನೇ ಇಲ್ಲಿ ಜನರು ತಿರಸ್ಕಾರ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಗೊತ್ತಾಗುತ್ತೆ ಜನರಿಗೆ ಬಿಜೆಪಿ ಬಗ್ಗೆ ಎಷ್ಟು ಒಲವಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಪ್ರತಿಕ್ರಿಯೆ? ಅದು ಖಂಡಿತವಾಗಿಯೂ ಕಾಂಗ್ರೆಸ್ ಅನ್ನು ಜನ ತಿರಸ್ಕಾರ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಅರವಿಂದ ಕೇಜ್ರಿವಾಲ್ ಅವಧಿಗಿಂತ ಮೊದಲು 3 ಅವಧಿಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇತ್ತು. ಅಂತ ಅಧಿಕಾರದಲ್ಲಿ ಇದ್ದಂತಹ ಕಾಂಗ್ರೆಸ್ ಅನ್ನು ದೆಹಲಿಯ ಜನತೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಇನ್ನು ಈ ದೇಶಕ್ಕೆ ಪ್ರಸ್ತುತ ಅಲ್ಲ ಅನ್ನುವ ಮೆಸೇಜ್ ಅನ್ನ ದೆಹಲಿಯ ಮತದಾರರು ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ತನ್ನ ಮತಗಳ ಸಂಖ್ಯೆಯಲ್ಲಿ ಗಣನೀಯವಾದ ಪ್ರಗತಿಯನ್ನು ಸಾಧಿರುವಂತದ್ದು. ಕಳೆದ ಅವಧಿಯಲ್ಲಿ 3 ಸ್ಥಾನಗಳಲ್ಲಿ ಇದ್ದದ್ದು ಇವತ್ತು ಸ್ಥಾನವನ್ನು ದ್ವಿಗುಣ ಮಾಡಿರುವಂತದ್ದು. ಖಂಡಿತವಾಗಿಯೂ ನಮ್ಗೆ ಅಧಿಕಾರ ಪಡೆಯಲಿಕ್ಕೆ ಆಗದಿದ್ರು ಜನರು ಭಾರತೀಯ ಜನತಾ ಪಾರ್ಟಿ ಅಂತ ಇನ್ನು ವಿಶ್ವಾಸವನ್ನು ಇರಿಸಿಕೊಂಡಿದ್ದಾರೆ ಮತ್ತು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕಿದೆ. ಓಕೆ ಎಸ್, ಧನ್ಯವಾದಗಳು ಸತೀಶ್ ಪ್ರಭು ಅವರೇ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ.
ಇದು ಬಿಜೆಪಿ ವಕ್ತಾರ ಸತೀಶ್ ಪ್ರಭು ಅವರು ಮಾತನಾಡ್ತಾ ಹೇಳಿರುವಂಥದ್ದು. ಅಂದರೆ ಅಲ್ಲಿ ಅನೇಕ ದಶಕಗಳಿಂದ ಬಿಜೆಪಿ ಅಧಿಕಾರದಲ್ಲಿ ಇರಲೇ ಇಲ್ಲ. ಅಂದರೆ ಕಂಪೇರ್ ಮಾಡಿದರೆ 2015ರ ಚುನಾವಣೆ ಹಾಗೇನೆ 2020ರ ಚುನಾವಣೆಯನ್ನು ಕಂಪೇರ್ ಮಾಡಿದರೆ ಇಲ್ಲಿ ಬಿಜೆಪಿಯ ಮತ ಗಳಿಕೆಯಲ್ಲಿ ಹೆಚ್ಚಳ ಆಗಿದೆ. 5 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಈ ಚುನಾವಣೆಯಲ್ಲಿ ಗೆದ್ದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜನತೆ ವಿಶ್ವಾಸವನ್ನು ಇಟ್ಟುಕೊಳ್ತಾರೆ. ಜನತೆ ಬಿಜೆಪಿಯ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ಅನ್ನುವಂತಹ ಮಾತುಗಳನ್ನು ಇಲ್ಲಿ ಸತೀಶ್ ಪ್ರಭು ಅವರು ಹೇಳಿರುವಂಥದ್ದನ್ನು ನಾವು ಗಮನಿಸಬಹುದು.